ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ ನಮ್ಮ ಪಾರ್ಟ್ನರ್ ದೀಪ್ತಿಯ ಬರ್ತ್ಡೇ ಇವತ್ತು. ಹ್ಯಾಪಿ ಬರ್ಡೇ ದೀಪ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಬರ್ಡೇ ಅಲ್ವಾ, ಹಾಗೆ ಮಂದಿರಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇನೆ ವಿಡಿಯೋ. ಹಾಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಸರ್ಪ್ರೈಸ್ ಪಾರ್ಟಿ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ. ಇದ್ರೆ ಹಾಗೇನಾದ್ರು ಇದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಇನ್ನು ನಾವು ಮತ್ತೆ ಸಿಗ್ತೇವೆ. ಓಕೆ, ಬಾಯ್ ಫ್ರೆಂಡ್ಸ್. ನಾವೀಗ ದೀಪ್ತಿಯ ಮನೆಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಬೆಲೂನ್ ಎಲ್ಲ ಕಟ್ಟಿ ಆಗಿದೆ. ನಾವು ಬರುವಾಗ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ದೀಪ್ತಿ ರೆಡಿಯಾಗಿ ನಿಂತಿದ್ದಾಳೆ. ಕೇಕ್ ಓಪನ್ ಮಾಡ್ತಾ ಇದ್ದಾರೆ. Happy birthday to you. Happy birthday to you. Happy birthday to you, dear Deepthi. Happy birthday to you. ಅದು ದೀಪ್ತಿ ಅಪ್ಪ ಅಮ್ಮ. ಈಗ ಇದು ದೀಪ್ತಿಯ ತಮ್ಮ. ಇದು ದೀಪ್ತಿಯ ತಂಗಿ ತೃಪ್ತಿ. ಅವಳೆಂತದೋ ಗಿಫ್ಟ್ ಕೊಟ್ಟಿದ್ದಾಳೆ. ಅದು ಮತ್ತೆ ಓಪನ್ ಮಾಡುವ ಎಂತದಂತ ನೋಡುವ. ಈಗ ಅವಳು ದೀಪ್ತಿಗೆ ಕೇಕ್ ತಿನ್ನಿಸ್ತಾ ಇದ್ಲು. ಅವಳು ಹೇಳುದು ಮೆಲ್ಲ ಅವಳಲ್ಲಿ, ನನಗೆ ದೊಡ್ಡ ಬಿಸಿಗೊಡು ಅಂತ. ಈಗ ಇದು ನನ್ನ ತಂಗಿ ಪ್ರಿಯಾ ಅಂತ ಹೇಳಿ, ಅವಳಿಗೂ ತಂಗಿ. ಅವಳು ಸಹ ಗಿಫ್ಟ್ ಕೊಟ್ಲು. ಗಿಫ್ಟ್ ಎಲ್ಲ ಮತ್ತೆ ಓಪನ್ ಮಾಡುವ. ಈಗ ಅವಳು ಕೇಕ್ ತಿನ್ನಿಸ್ತಾ ಇದ್ದಾಳೆ. ಈಗ ದೀಪ್ತಿ ಅವಳಿಗೆ ತಿನ್ನಿಸ್ತಾ ಇದ್ದಾಳೆ. ನನ್ನ ತಮ್ಮ ಗಗನ್ ಗಿಫ್ಟ್ ಕೊಡ್ತಾ ಇದ್ದಾಳೆ ದೀಪ್ತಿಗೆ. ಗಿಫ್ಟ್ ಕೊಡ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದುಂಟು ಗಿಫ್ಟ್, ಎಂತದಂತ ನೋಡ್ಬೇಕಷ್ಟೇ. ಈಗ ಅವನು ಕೇಕ್ ತಿನ್ನಿಸ್ತೇನೆ. ನೋಡ, ಶ್ರೇಯಾ ಗಿಫ್ಟ್ ಕೊಟ್ಟಿದ್ದಲ್ಲ, ಏನು ಗಿಫ್ಟ್ ಉಂಟದ ನೋಡುವ. ನನಗೆ ಏನು ಕೊಟ್ಟಿದ್ದ ಡಬ್ಬ ತರ ಇರ್ತದೆ ನೋಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವೆಲ್ಕಮ್. ಈಗ ನನ್ನ ತಮ್ಮ ಆಕಾಶನಿಗೆ ಗಿಫ್ಟ್ ಕೊಟ್ಟಿದ್ದೇನೆ. ಅವನು ಏನು ಕೊಟ್ಟಿದ್ದ ಅಂತ ನೋಡುವ. ಇಲ್ಲಿ ಹ್ಯಾಪಿ ಬರ್ಡೇ ಟು ಯು ಮೈ ಲವ್ಲಿ ಅಕ್ಕ, ಗಾಡ್ ಬ್ಲೆಸ್ ಯು. ಚಿಕ್ಕ ಮಕ್ಕಳ ಗಿಫ್ಟ್. ಫ್ರೆಂಡ್ಸ್, ಇದು ಗಗನ್ನ ಗಿಫ್ಟ್. ಏನುಂಟಂತ ನೋಡುವ. ಇಲ್ಲಿ ಬರ್ತಿದ್ದಾನೆ ಅವನು, ಹ್ಯಾಪಿ ಬರ್ಡೇ ಟು ಯು ಕುഞ്ഞಕ್ಕ ಅಂತ. ಅವನು ನನ್ನನ್ನು ಹಾಗೆ ಕರೆಯೋದು, ಕುഞ്ഞಕ್ಕ ಅಂತ. ಚಾಕ್ಲೇಟ್ಸ್ ಉಂಟು, ರಾಖಿ ಉಂಟೊಂದು. ಇದು ಪ್ರಿಯಾ ಕೊಟ್ಟ ಗಿಫ್ಟ್. ನೋಡುವ ಏನು ಕೊಟ್ಟಿದ್ದಾಳೆ ಅಂತ. ತುಂಬಾ ಕಾರ್ಡ್ಸ್ ಎಲ್ಲ ಉಂಟು.
ಹ್ಯಾಪಿ ಬರ್ಡೇ ಟು ಯು ಅಕ್ಕ, ಗಾಡ್ ಬ್ಲೆಸ್ ಯು. ಯಾವತ್ತು ಖುಷಿಯಾಗಿರು. ಇದರಲ್ಲಿ ತುಂಬಾ ಗ್ರೀಟಿಂಗ್ ಕಾರ್ಡ್ಸ್ ಉಂಟು. ಬರ್ಡೇ ಟು ಯು ಡಿಯರ್ ಅಕ್ಕ, ಗಾಡ್ ಬ್ಲೆಸ್ ಯು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಪ್ರೀತಿಯ ಅಕ್ಕ, ಯಾವಾಗಲೂ ಖುಷಿಯಾಗಿರು. ದೇವರು ಒಳ್ಳೆಯದು ಮಾಡಲಿ. ನಿಮ್ಮ ಯೂಟ್ಯೂಬ್ ಚಾನೆಲ್ ಹೀಗೆ ಮುಂದುವರೆಯಲಿ ಎಂದು ನಾನು ಹಾರೈಸ್ತೇನೆ. ಇತಿ ನಿನ್ನ ಪ್ರೀತಿಯ ತಂಗಿ ಪ್ರಿಯಾ. ಅವಳಿಗೆ ಚಾಯಕ್ಕೆ ಕೊಟ್ಟಿರೋರು ಅದನ್ನೇ ತಂದು ಕೊಟ್ಟಿದಲ್ಲ ಅಂತ. ಮತ್ತೆ ಇಲ್ಲಿ ಚಾಕ್ಲೇಟ್ಸ್ ಮತ್ತು ಡೈರಿ ಮಿಲ್ಕ್ ಎಲ್ಲ ಉಂಟು. ಓಕೆ, ಇದು ಫೈನಲಿ ಶ್ರೇಯ ಕೊಟ್ಟ ಗಿಫ್ಟ್. ಎಂತ ಉಂಟಂತ ನೋಡುವ. ಓಪನ್ ಮಾಡಿ ಆಯ್ತು. ನೀವು ನೋಡಿರ್ಬೋದು ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಈಗ ನಾವು ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ರೊಟ್ಟಿ ತಂದಿದ್ದಾಳೆ, ಮತ್ತೆ ವೈಟ್ ರೈಸ್ ಊಟ ಇಟ್ಟಿದ್ದಾಳೆ, ಮತ್ತೆ ಕೋಳಿ ಸಾರು, ಮತ್ತೆ ಕೋಳಿ ಸುಕ್ಕ. ಈಗ ನಾವು ಊಟ ಮಾಡುವ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ.